ಇದು ಸ್ಪಂದನ ವಾಹಿನಿ ಹಾಗೇನೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಅದರ ಜೊತೆಗೆ ನಮ್ಮೆಲ್ಲ ಕಂಟೆಸ್ಟೆಂಟ್ ಕೂಡ ಕೋರಿಯೋಗ್ರಾಫರ್ಗಳ ಜೊತೆ ಅವರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಒಂದು ಸೆಮಿ ಫಿನಾಲೆಯಲ್ಲಿ ನೀಡಲಿಕ್ಕಿದ್ದಾರೆ. ವೆರಿ ಸ್ಪೆಷಲ್. ಯಾಕೆ ಅಂತ ಕೇಳಿದ್ರೆ ಇಷ್ಟು ದಿನಗಳ ಕಾಲ ಕೋರಿಯೋಗ್ರಾಫರ್ಸ್ಗಳು ಸ್ಟೇಜ್ನ ಹಿಂದೆ ಆಫ್ ಸ್ಕ್ರೀನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಈಗ ಮತ್ತೆ ಅವರ ಕಂಟೆಸ್ಟೆಂಟ್ ಅನ್ನ ಹೆಂಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅವರು ಅಖಾಡಕ್ಕೆ ಇಳಿದ ಮೇಲೆ ಈ ಗುರುಗಳನ್ನ ಜಡ್ಜ್ ಮಾಡೋದಕ್ಕೆ ನಮಗೆ ಮಹಾಗುರುಗಳು ಬೇಕೇ ಬೇಕು. ಆ ಮಹಾಗುರುಗಳನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಕೂಡ ರೆಡಿ, ನೀವೆಲ್ಲರೂ ಕೂಡ ರೆಡಿ ಅಂತ ತಿಳ್ಕೊಳ್ತಾ ಮೊದಲನೇದಾಗಿ ನಮ್ಮ ತುಳುನಾಡು ಕಂಡಂತಹ ಅದ್ಭುತವಾದಂತಹ ಪ್ರತಿಭೆ. ಇವರು ಆಕ್ಟರ್ ಜೊತೆಗೆ ಕೊರಿಯೋಗ್ರಾಫರ್ ಹಾಗೇನೆ ಹಲವಾರು ವೇದಿಕೆಗಳಲ್ಲಿ ತಮ್ಮ ಜಡ್ಜ್ಮೆಂಟ್ ಮುಖಾಂತರ ಎಲ್ಲರ ಮನಸ್ಸನ್ನು ಗೆದ್ದಂತಹ ಪ್ರತಿಭೆ. ದಟ್ ಈಸ್ ನನ್ ಅದರ್ ದ್ಯಾನ್ ಸೂರಜ್ ಸಾನಿಲ್. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಟು ಸೂರಜ್ ಸಾನಿಲ್. ಮಾಸ್ಟರ್ ಕುಣಿತಾರೆ ಅಂತ ಹೇಳಿದ ಮೇಲೆ ನಮ್ಮ ಮಹಾಗುರು ಕೂಡ ಕುಣಿಯೋದಿಕ್ಕೆ ಸುರು ಹಚ್ಕೊಂಡಾಯ್ತು. ಅಂತಂದ್ಮೇಲೆ ಈ ವಾರ ಮಾತ್ರ ಪವರ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇನ್ನೋರ್ವ ಮಹಾಗುರುವನ್ನು ಸ್ವಾಗತಿಸಿಕೊಳ್ಳಬೇಕು. ನಮ್ಮ ಡ್ಯಾನ್ಸರ್ಸ್ಗಳಿಗೆ ಬಹು ದೊಡ್ಡ ಕನಸು, ಹೆಂಗಾದರೂ ಮಾಡಿ ನಮ್ಮ ಪರ್ಫಾರ್ಮೆನ್ಸನ್ನು ಇಂಡಿಯನ್ ಗಾಟ್ ಟ್ಯಾಲೆಂಟಲ್ಲಿ ಪ್ರೆಸೆಂಟ್ ಮಾಡಬೇಕು ಎನ್ನುವಂತಹ ಕನಸುಗಳನ್ನು ಇಟ್ಕೊಂಡವರ ನಡುವೆ ಇಂಡಿಯನ್ ಗಾಟ್ ಟ್ಯಾಲೆಂಟಲ್ಲಿ ತನ್ನ ಅದ್ಭುತವಾದಂತಹ ತುಳುನಾಡಿನ ಸಂಸ್ಕೃತಿಯ ನೃತ್ಯವನ್ನು ಪ್ರದರ್ಶನ ಮಾಡಿದ್ದು ಮಾತ್ರವಲ್ಲದೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಅದ್ಭುತವಾದಂತಹ ಕೊರಿಯೋಗ್ರಾಫರ್ ಎನ್ನುವಂತಹ ಪಟ್ಟವನ್ನು ಹೊತ್ತಿರುವಂತಹ ವೆರಿ ಟ್ಯಾಲೆಂಟೆಡ್ ಸುಮಿತ್ ಆಮೇನೊಂದು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇಬ್ರು ಹ್ಯಾಂಡ್ಸಮ್ ಹೀರೋಗಳು ನಮ್ಮ ವೇದಿಕೆ ಬಂದಾಯ್ತು. ಈಗ ನಮ್ಮ ಬ್ಯೂಟಿಫುಲ್ ಕ್ವೀನ್ ಅವರನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು ಡಿಕೆಡಿ ಮುಖಾಂತರ ಎಲ್ಲರ ಮನೆ ಮಾತಾದಂತಹ ನಮ್ಮ ಬೆಂಗಳೂರಿನ ಮುದ್ದಾದ ಹುಡುಗಿ ದಟ್ ಈಸ್ ಸಾಕ್ಷಿ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೌಸ್ ಟು ಸಾಕ್ಷಿ. ಬರ್ಲಿ ಜೋರಾದಂತಹ ಚಪ್ಪಾಳೆ ಸಾಕ್ಷಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣನಿಗೊಂದು ವಿಶ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ನಾವು ಯಾವಾಗಲೇ ಹೇಳಿದ್ವಿ, ನಮ್ಮದು ಪೂರ್ವಾನು ಜನ್ಮದ ಸಂಬಂಧ. ಕರಾವಳಿಯ ಕಾರವಾರದ ಟಾಗೂರ್ ಬೀಚಿಂದ ಪ್ರಾರಂಭವಾಗಿ ಕುಮಟಾ ಉತ್ಸವದಲ್ಲಿ ಮುಂದುವರೆದುಕೊಂಡು ಅಲ್ಲಿಂದ ಬೆಂಗಳೂರು ತನಕ ಏನೇನೋ ಇದೆ ಸುಮಾರು. ಅದೇ ಈ ಕಾರ್ಯಕ್ರಮ ಎಂಡ್ ಆಗೋದ್ರೊಳಗೆ ನಿಮಗೆ ತುಂಬ ತಂಗಿಯಂದರು ಸಿಗ್ತಾರೆ. ತಥಾಸ್ತು. ಎಸ್ ಸರ್. ಸೊ ತಡ ಮಾಡದೆ ನಮ್ಮ ಜಡ್ಜಸನ್ನು ಹಾಟ್ ಸೀಟಿಗೆ ಕರೆದುಕೊಂಡು ಹೋಗಿ ಕುತ್ಕೊಳಿಸುವಂತಹ ಹೊತ್ತು ಅವರ ಮಾತನ್ನು ನಾವು ಕಮೆಂಟ್ ಮೂಲಕ ತಿಳ್ಕೊಳ್ತೇವೆ. ನೀವೆಲ್ಲರೂ ಕೂಡ ನಿಮ್ಮ ಹಾಟ್ ಆಗಿರುವಂಥ ಹಾಟ್ ಸೀಟಲ್ಲಿ ಹೋಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಕಮೆಂಟ್ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜಡ್ಜಸ್ ಬಂದಾಯಿತು, ಕಂಟೆಸ್ಟೆಂಟ್ ಕೂಡ ರೆಡಿ ಆಯಿತು, ನಾನು ರೆಡಿ, ನೀವೆಲ್ಲರೂ ಕೂಡ ರೆಡಿ. ಸೊ ಇವತ್ತು ನಾವು ಹೇಳಿದ್ವಿ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಈ ಕಾರ್ಯಕ್ರಮದಲ್ಲಿ ಜೊತೆಗೂಡ್ಲಿಕ್ಕಿದ್ದಾರೆ ಅಂತ. ಸ್ಪೆಷಲಿ ನಮ್ಮ ಡ್ಯೂಯೆಟ್ ರೌಂಡ್ಗೆ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕೆ ಇದ್ರು. ಸೊ ತಡ ಮಾಡದೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು ನಮ್ಮ ಮಣ್ಣಿನ ಮಗ ಅಂದ್ರೆ ಮೂಡಬಿದ್ರೆಯ ಮಗ, ಇದೀಗ ಕರ್ನಾಟಕದ ಮನೆ ಮಂದಿಯ ಮಗನಾಗಿ ಕನ್ನಡ ಚಿತ್ರರಂಗ ಆಗಿರ್ಬೋದು, ಕಿರುತೆರೆಯಲ್ಲಿ ತನ್ನದೇ ಒಂದು ನಟನೆಯ ಮೂಲಕ ವಿಶಿಷ್ಟವಾದಂತಹ ಸ್ಥಾನವನ್ನು ಜನ ಮಂದಿಗಳ ಮನಸ್ಸಲ್ಲಿ ಪಡೆದಂತಹ ನಮ್ಮದೇ ಊರಿನ ಪ್ರತಿಭೆ ದಟ್ ಈಸ್ ನನ್ ಅದರ್ ದ್ಯಾನ್ ದಿಲೀಪ್ ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ದಿಲೀಪ್ ಶೆಟ್ಟಿ. ಬರಲಿ ಜೋರಾದಂತಹ ಚಪ್ಪಾಳೆ. ಸೊ ನಮ್ಮ
ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೀಗೆ ನೋಡ್ಬೇಕಾ ಅಂತ, ಸ್ವಾಗತ ಸುಸ್ವಾಗತ. ಆ್ಯಂಡ್ ನಮ್ಮ ನಿತಿನ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಕೆ, ಸದ್ಯದ ಮಟ್ಟಿನಲ್ಲಿ ನಮ್ಮ ಕಿರುತೆರೆಯಲ್ಲಿ ನೀನಾದೇನ ಅನ್ನುವಂತಹ ಒಂದು ಸೀರಿಯಲ್ನಲ್ಲಿ ಜನರ ಮನಸ್ಸನ್ನು ಗೆದ್ದು ಇದೀಗ ನಮ್ಮ ವೇದಿಕೆ ಹೇಳೋದಕ್ಕಿಂತ ಬದಲಾಗಿ ನಿಮ್ಮದೇ ವೇದಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಿಮ್ಮದೇ ಊರು. ನಾನು ಹೇಳೋದಕ್ಕಿಂತ ಆ ವಿಚಾರವನ್ನು ನೀವು ಜನರಿಗೆ ತಿಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಓವರ್ ಟು ಯು ಸರ್, ಇವತ್ತಿನ ಕಾರ್ಯಕ್ರಮ ಹಾಗೆಯೇ ನಿಮ್ಮ ಊರು ನಿಮ್ಮ ಮಣ್ಣಿನ ಬಗ್ಗೆ. ಮೊದಲನೇದಾಗಿ ಎಲ್ರಿಗೂ ಹಾಯ್. ನಾನು ಹುಟ್ಟಿ ಬೆಳೆದಿರೋದು ಇದೇ ಊರಲ್ಲಿ. ಹಾಗೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿರೋದು ನಮ್ಮ ಆಳ್ವಾಸ್ ಕಾಲೇಜ್. ಅದ್ರ ಜೊತೆಗೆ ನಿತಿನ್ ಅವ್ರ ಜೊತೆನೇ ಡ್ಯಾನ್ಸ್ ಕಲ್ತಿರೋದು. ಸೊ ಆ ಗ್ರೂಪಲ್ಲಿ ನಾನು ಡ್ಯಾನ್ಸರ್ ಆಗಿದ್ದೆ, ಆ್ಯಸ್ ಅ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್, ಆ್ಯಸ್ ಅ ಕೊರಿಯೋಗ್ರಾಫರಾಗಿ ಕೆಲಸ ಮಾಡಿದ್ದೀನಿ. ಸೊ ನಮ್ಮ ಜರ್ನಿ ಆಲ್ಮೋಸ್ಟ್ 4 to 5 years. ಇವತ್ತು ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಬ್ಬ ಡ್ಯಾನ್ಸರ್ ಆಗಿ ನನ್ನ ಕೆರಿಯರ್ ಶುರು ಮಾಡಿ ಜಾಬ್ ಮುಗಿಸಿ ಇವಾಗ ಮತ್ತೆ ಆ್ಯಕ್ಟಿಂಗ್ ಫೀಲ್ಡಿಂಗ್ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿತಿನ್ ಸರ್. ಪ್ಲೀಸ್ ಕಮ್ ಟು ದ ಸ್ಟೇಜ್ ಪ್ಲೀಸ್. ಸೊ ನಾವು ಮಾಸ್ಟರ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಇನ್ಕಮ್ ಅಂತ ಬೇಕಾಗಿರುತ್ತೆ. ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಪ್ರತಿ ಸಾರಿ ಪಾಕೆಟ್ ಮನಿ ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಟೈಮಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡೋಕ್ಕೆ ಕಾರ್ಕಳದಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದರು. ಸೊ ಆಲ್ಮೋಸ್ಟ್ 1.5 year 2 years ಅನಿಸುತ್ತೆ. ಸೊ ನಾನು ಒಂದು 30 to 50 ಮಕ್ಕಳಿಗೆ ಟೀಚ್ ಮಾಡ್ತಿದ್ದೆ ಡ್ಯಾನ್ಸ್ನ. ಸೊ ಆವಾಗ ಒಂದು ಇನ್ಕಮ್ ಬರೋದು. ಸೊ ಅದೊಂಥರ ಪಾಕೆಟ್ ಮನಿ ಆಗಿತ್ತು. ಸೊ ಇವಾಗ ಎಲ್ರಿಗೂ ಆ ಡ್ಯಾನ್ಸ್ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರೋ ಗೊತ್ತು, ನೆಕ್ಸ್ಟ್ ದಿನ ನೀವು ಇದೇ ಸ್ಟೇಜಲ್ಲಿ ಇರ್ಬೋದು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಊರಿಗೂ ಬರ್ತದೆ ರಡ್ಡು ಶಬ್ದ ತುಳುಟು ಪಾತಿರ್ಚಿಂದ ನಮ್ಮ ಮಕ್ಳಿಗೆ ಬೇಜಾರಾಗ್ಬಿಡು. ಖಂಡಿತವಾದ್ಲ ರಡ್ಡು ಶಬ್ದ ನಮ್ಮ ಊರದಾಗ್ಲಿಗೆ ಪೂರಕ್ಲೆಗ್ ನಮಸ್ಕಾರ. ಆ್ಯಂಡ್ ಇತ್ತೀಗಲ ಹೊಸ ಸೀರಿಯಲ್ ದಾದ ಬರೋದುಂಡು, ಅವು ನಮ್ಮನ್ನ ಕುಡ್ಲದ ಸ್ಟೋರಿನೇ. ಸೊ ಇತ್ತ ಕುಡ್ಲಡೆ ಶೂಟಿಂಗ್ ನಡೆದೊಂದುಂಡು. ಆಲ್ರೆಡಿ ಪ್ರೊಮೋನಿಗೆ ಪೂರ ತೂತಾರೆ. ನಾವು ಒಂದು ಕಂಪ್ಲೀಟ್ ಬೇಸ್ಡ್ ನಮ್ಮ ಕುಡ್ಲದ ಸ್ಟೋರಿನೇ. ಸೊ ಅವು ನಿಕ್ಲೆ ಪೂರಕ್ಲೆ ಇಷ್ಟ ಆಪ್ನಂದು ಎನ್ನದೆ ನಿಕ್ಲ ಪ್ರೀತಿ ಅವಾರ್ಡು ನಿಕ್ಲ ಆಶೀರ್ವಾದ ಅವಾರ್ಡು ಏಪ್ರಿಲ್ ಮಿತ್ತಿಪ್ಪೋಡು. ಸೊ ಆಶೀರ್ವಾದ ಏಪಲ್ ಉಂಡು ಬಂದೆ ಅಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಸೀಟ್, ಹಾಟ್ ಸೀಟ್ ಅಂತ ಹೇಳಲ್ಲ, ಕೂಲ್ ಆಗಿರುವಂತಹ ಸೀಟ್. ಸೊ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಕಂಟೆಸ್ಟೆಂಟ್, ಅದನ್ನು ನೋಡಿಕೊಂಡು ನಿಮ್ಮ ಒಪಿನಿಯನ್ ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಿರ್ಬೋದು ತಿಳಿಸಿಕೊಡ್ಬೇಕು. ಧನ್ಯವಾದಗಳು ಇವತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹ್ಯಾವ್ ಯುವರ್ ಸೀಟ್ಸ್. ಮತ್ತೊಮ್ಮೆ ಹೇಳಲೇಬೇಕು, ನಮ್ಮ ಕರಾವಳಿಯ 6 ಅಡಿ ಕಟ್ಔಟಿಗೆ ಪ್ರೀತಿಯ ಸ್ವಾಗತ ದಿಲೀಪ್ ಸರ್. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಊರಿಗೆ, ನಿಮ್ಮ ನಾಡಿಗೆ, ನಿಮ್ಮ ನೇರಿಗೆ, ನಿಮ್ಮ ಕೇರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಿಮ್ಮೆದುರಿಗೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ರೌಂಡ್ ನಂಬರ್ 1 ಇಲ್ಲಿಯ ತನಕ ಯಾವುದೇ ಮಾರ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡದೇನೆ ತನ್ನ ಚೋಟಾ ಸೈಜ್ ಇಂದ 7 ಕೋಟಿ ಕನ್ನಡಿಗರ ಹೃದಯಕ್ಕೆ ಕಿಚ್ಚನ್ನ ಹಚ್ಚಿದಂತಹ ನಮ್ಮ ಮನೆಯ ಹುಡುಗ ಮತ್ತೆ ವೇದಿಕೆ ಮೇಲೆ ಬಂದು ಮತ್ತೆ ಧಮಾಕ ಮಾಡೋದಕ್ಕೆ ರೆಡಿ ಆಗಿದ್ರೆ ಒಂದು ಜೋರದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಆನ್ ಸ್ಟೇಜ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡಬೇಡ ಆಯ್ತಾ? ಅಯ್ಯೋಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಏನೋ ಬೇಕು ನಿನಗೆ, ಏನೋ ಬೇಕು? ಬೆಳ್ಳುಳ್ಳಿ ಕಬಾಬ್, ಮ್ಯಾಗಿ ಮಾಡ್ತಂತೆ, ಮ್ಯಾಗಿ ದೊಡ್ಡ ಗ್ಯಾಸ್ ಹತ್ತಾನಂತೆ. ಮ್ಯಾಗಿ
ಅಂಡರ್ಸ್ಟ್ಯಾಂಡ್ ಮಿಸ್ಅಂಡರ್ಸ್ಟ್ಯಾಂಡ್. Open a high, high, high. 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 Taking a miss is any mistake. Using a miss is any misuse. Guiding a miss is any misguide. Firing a miss is any misfire. Miss sama, miss sama, misuse. Other miss dismiss. Miss sama, miss sama, misuse. Other dismiss, miss. Understand? Open a high, high, high. Open a high, high, high. ಎಂತ ಮಾರಯ್ಯ ಉಪ್ಪಿನಕಾಯಿ ಯಾಕಣ ಹಾಕಿ ఎవరదే నేనే ವಿಜಯ ರಾಜೇಂದ್ರ ಬಹದ್ದೂರ್. ಅಂತ ರಾಜಾದಿ ರಾಜ ಇಟ್ಟು ಸಿಂಹದೊಳಗೆ ತಿಗಡ್ತಂ ಹೌಳ ಇದು ಎಲ್ಲಿಂದ ಬಂತು ಮಾರಯ್ಯ? ಅಲ್ಲಪ್ಪ, ನಿಮಗೆ ಬೇರೆ ಕೆಲಸ ಇಲ್ವಾ? ಇಲ್ಲ ನನ್ನ ಮೇಲೆ ಜಗತ್ತಲ್ಲಿ ಕರುಣೆ ಇರುವಂತಹ ಒಬ್ಬ ಹುಡುಗ ಯಾರು ಅಂತ ಹೇಳಿದ್ರೆ ಅಂಜನ್ ಮಾತ್ರ. ಇದಕ್ಕೆ ಯಾವುದು ರೆಕಾರ್ಡ್ ಆಗಲ್ಲ, ಯಾವುದು ಕೂಡ ಟೆಲಿಕಾಸ್ಟು ಆಗಲ್ಲ, ಟೆನ್ಷನ್ ಮಾಡಬೇಡಿ. ಇಲ್ಲ ಮನೆಯಲ್ಲಿ ಗರ್ಲ್ ಫ್ರೆಂಡು ಬೈಯಲ್ಲ, ಹೆಂಡತಿನೂ ಬೈಯಲ್ಲ. ಕೈ ಕೊಡು ಮಾರೆ. ಅಲ್ಲ, ಇನ್ನು ಫಿನಾಲೆಗೆ ಬೇರೆ ಏನಾದರೂ ಪ್ಲಾನ್ ಇದೆಯಾ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಮಾತಾಡ್ಬೇಕು. ಇದು ಯಾಕೆ ನಿಂಗೆ ಇದೇ ಕಂಟೆಂಟ್ ಯಾಕೆ? ಸೌಮ್ಯ, ಕೊರಿಯೋಗ್ರಾಫರ್ನ ಕರೀರಿ. ಕೊರಿಯೋಗ್ರಾಫರ್ ಅಲ್ಲ, ಅವನ್ ನಾನು ಹೇಳ್ದೆ ಹೊರತಾಗ್ತೇನೆ ಅಂತ ಹೇಳಿದ್ದಾನೆ. ಬಾ 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 ಅದೇ ಇಬ್ರು ಬನ್ನಿ. ಸೊ ಫಸ್ಟ್ ಇದು ಯಾಕೆ ಹೇಳಿ, ಇದೇ ಟಾಪಿಕ್ ಯಾಕೆ? ಅಲ್ಲ, ಒಂಥರ ಚೆನ್ನಾಗಿದೆ ಇದು ಟಾಪಿಕ್. ಇರಲಿ, ಚೆನ್ನಾಗಿದೆ. ಸರಿಲ್ಲ. ಆ್ಯಕ್ಚುಲಿ ಇದನ್ನು ಅಂದ್ರೆ ಫೈನಲಲ್ಲಿ ಬ್ಯಾಕ್ ಮಾಡ್ತೀನಿ. 35 years ಬ್ಯಾಕ್ ಇದೆ, ಅದಕ್ಕೋಸ್ಕರ ಕ್ವೆಶ್ಚನ್ ಇಟ್ಟಿದೆ ಸರ್ ಅಲ್ಲಿ. ಸೊ ಕ್ವಶನ್ ಮಾರ್ಕ್ ಅದಕ್ಕೆ. ಓಕೆ ಫ್ಲಾಶ್ ಬ್ಯಾಕ್ ಬೇರೆ ಸರ್, ಫೈನಲ್ ಕಳಿಸ್ತೀನಿ ಸರ್. ಅಲ್ಲ, ನಿಮಗೆ ಒರಿಜಿನಲ್ ಪೀಸ್ ಬೇಕಾದ್ರೆ ಇಲ್ಲಿ ಇಬ್ಬರು ಇದ್ದಾರೆ, ಕರ್ಕೊಂಡೋಗಿ ಪ್ರಾಕ್ಟೀಸ್. ನೆಕ್ಸ್ಟ್ ಮಾಡ್ತೀನಿ ಸರ್, ಒರಿಜಿನಲ್ಲೇ ಮಾಡ್ತೀನಿ ಸರ್ ನೆಕ್ಸ್ಟ್. ದಿಲೀಪ್ ಸರ್, ನಿಮ್ಮ ನೀನಾದನ ಸೀರಿಯಲಲ್ಲಿ 10 ಗಂಟೆಗೆ ಮುಗಿಬೇಕಿದ್ರು ಕೂಡ ಈ ರೀತಿ ಟ್ವಿಸ್ಟ್ ಇಡ್ತಾರ ಇಲ್ಲ ಗೊತ್ತಿಲ್ಲ. ರೌಂಡ್ 1 ನಮ್ಮಿಬ್ಬರಿಗೆ ಏನು ಇಡಬೇಕೋ ಬತ್ತಿನ ಹೆಂಗೆ ಇಡಬೇಕು ಹಂಗಂಗೆ ಇಟ್ಕೊಂಡು ಮಜಾ ತಗೊಳ್ತಿದ್ದಾರೆ ಅಂತಂದ್ರೆ ಇವ್ರು ಮಾತ್ರ ಸರ್. ಸುಮ್ಮನೆ ಎಂಟರ್ಟೈನ್ಮೆಂಟ್ ಸರ್, ಖುಷಿ ಸರ್. ಇರಲಿ, ಬೇರೆಯವ್ರು ಹೋಗಿ ನೋಡೋದ್ರಲ್ಲೇ ಖುಷಿ ಅಂತಂದ್ರೆ ನಾವು ಖುಷಿ ಪಡುವುದರಲ್ಲಿ. ಅಲ್ಲ, ನೆಕ್ಸ್ಟ್ ಫಿನಾಲೆಗೆ ನಾವು ಕೂಡ ನಿಮ್ಗೇನಾದರೂ ಪ್ಲಾನ್ ಮಾಡ್ತೇವೆ. ಓಕೆ ಅಂಜನ್, ಥ್ಯಾಂಕ್ ಯು ಸೋ ಮಚ್. ಅಂಜನ್ನಿಗೆ ಬರಲಿ ಜೋರಾದ ಚಪ್ಪಾಳೆ. ಬಿಕಾಸ್ ಇವನಿಗೆ ಯಾವುದೇ ಅವಾರ್ಡ್ ಸಿಗೋದಿಲ್ಲ, ಪ್ರೈಸ್ ಸಿಗೋದಿಲ್ಲ, ಗೋಲ್ಡನ್ ಬಜಾರ್ ಸಿಗೋದಿಲ್ಲ, ಮೆಡಲ್ ಸಿಗೋದಿಲ್ಲ, ಟ್ರೋಫಿ ಸಿಗೋದಿಲ್ಲ. ಆದರೂ ಕೂಡ ಕುಮಟಾದಿಂದ ಇಷ್ಟು ದೂರ ಬಂದು ನಮ್ಮ ಕರ್ನಾಟಕವನ್ನು ಎಂಟರ್ಟೈನ್ ಮಾಡಬೇಕು ಅಂಥೇಳಿ ಈ ರಾತ್ರಿಯಲ್ಲೂ ಕೂಡ ನಮ್ಮನ್ನು ಪರ್ಫಾರ್ಮ್ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಕೊಡುವಂಥದ್ದು ಒಂದೇ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲಿ. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಹಾಗೆಯೇ ಫಿನಾಲೆಗೆ ಬರಬೇಕಾದ್ರೆ ಅಟ್ಲೀಸ್ಟ್ ಚಂದದೊಂದು ಫೋಟೋ ಹಾಕ್ಕೊಂಡು ಬನ್ನಿ. ಅಲ್ಲ, ಅದೇ ಫೋಟೋ ನೋಡಿ ಹಾಂ, ವೆರಿ ಗುಡ್. ಓಕೆ, ಫೈನ್. ದಿಲೀಪ್ ಸರ್, ಹುಡುಗನ ಪರ್ಫಾರ್ಮೆನ್ಸ್ ಹೇಗಾಯ್ತು ಅಂತೇಳಿ ನೀವೇ ಹೇಳುವ, ಜಡ್ಜಸ್ ನಮಗೆ ಆಮೇಲೆ ಮಾತಾಡಿಸ್ಕೊಳ್ತೇವೆ. ಹಾಯ್, ಭಾರಿ ಶೋಕ್ ಮಂತರ್. ಈ ವಯಸ್ಸಲ್ಲಿ ನಮಗೆ ಸ್ಟೇಜ್ ಫಿಯರ್ ಸಿಕ್ಕಾಬಟ್ಟೆ ಇತ್ತು. ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಫಸ್ಟ್ ಶೂರ್ ಮಾಡಿದ್ದೆ ಐ ಥಿಂಕ್ 2nd PU ಅಲ್ಲಿ. ಬಟ್ ಈ ಏಜಲ್ಲಿ ಈ ಥರ ಕಾನ್ಫಿಡೆನ್ಸ್ ಆ್ಯಂಡ್ ಈ ಮ್ಯೂಸಿಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ಯು ಗಾಟ್ ಇಟ್. ಸೊ ಆಲ್ ದಿ ಬೆಸ್ಟ್. ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿರಿ. You can be a star one day, that is for sure. Thank you, sir. So you're always welcome, darling. ಹೋಗುವ ಬಾ.
ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೇನೆ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಸೆಮಿ ಫಿನಾಲೆ ನಡೀತಾ ಇದೆ, ಈಗ ಡ್ಯುಯೆಟ್ ರೌಂಡ್ ನಡೀತಾ ಇದೆ. ಕೊರಿಯೋಗ್ರಾಫರ್ ಹಾಗೇನೆ ಕಂಟೆಸ್ಟೆಂಟ್ಗಳ ಮಧ್ಯೆ ಜಿದ್ದಾಜಿದ್ದಿ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಇದು ಸ್ಪಂದನ ವಾಹಿನಿ ಹಾಗೇನೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ ಡ್ಯುಯೆಟ್ ರೌಂಡ್ ಅಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಸೊ ನಾನು ರೆಡಿ, ನೀವು ರೆಡಿ, ಕಂಟೆಸ್ಟೆಂಟ್ ರೆಡಿ, ಹಾಗೇನೆ ನಮ್ಮ ಜಡ್ಜಸ್ ಹಾಗೇನೆ ಸ್ಪೆಷಲ್ ಆಗಿರುವಂತಹ ಸ್ಪೆಷಲ್ ಗೆಸ್ಟ್ ಕೂಡ ರೆಡಿ ಇದ್ದಾರೆ. ಸೊ ಏನಿದ್ರು ಕೂಡ ಈಗ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ವಿ ಹ್ಯಾವ್ ಅವರ್ ಫಸ್ಟ್ ಕಂಟೆಸ್ಟೆಂಟ್, ದಟ್ ಈಸ್ ಋತಿಕಾ ಫ್ರಮ್ ಕುಮಟಾ. ಒಮ್ಮೆ ಜೋರಾದಂತಹ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಯುದ್ಧ ಆರಂಭ, ಆಯುಧ ಆಹ್ವಾನ. ಶಂಕರ ಶಶಿಧರ ಹರ ಹರ. ಕಟ್ಟುನಿಟ್ಟುಗಾಗಿ ಜುಟ್ಟು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ. ಸುಟ್ಟು ಆದ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಕ್ಕ ಇಟ್ಟು ಬಂದ ಕೆಂಪೇಗೌಡರೇ. ಹುಲಿ ಬಂದಿದೆ, ಹೆಬ್ಬುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ, ಎಲ್ಲರೂ ಜಯ ಜಯ ಅಂತಾರೆ. ಓಂ ದಿಗಂಬರಾಯ ಪರಮೇಶ್ವರಾಯ ಶಿವತಾಂಡವಾಯ ನಮಃ. ಹರ ಹರ
ಅಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಟ್ಟೆ ಇಟ್ಟು ಬಂದ ಕೆಂಪೇಗೌಡ. ಅದೇ ಒಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಸೆಮಿಫಿನಾಲಿಯ ಮಾಸ್ಟರ್ ವಿತ್ ಕಾಂಟೆಸ್ಟೆಂಟ್ನ ಪಕ್ಕ ಟಾಪಿಕ್ ಏನು ಇಲ್ಲ. ಒಬ್ಬ ಮಾಸ್ಟರ್ಗೆ ಅವನ ಸ್ಟೂಡೆಂಟೇ ಆಯುಧ ಅಂತ. ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸನ್ನು ವಿನ್ ಆಗೋದಕ್ಕೆ ಹೊರಟಿರುವಂತಹ ಸಂದೀಪ್ ಮಾಸ್ಟರ್ಗೆ ಸಿಕ್ಕಿರುವಂತಹ ಆಯುಧ ನಮ್ಮ ಹುಡುಗಿ. ಈ ಆಯುಧ ಮತ್ತು ಅವರ ಯೋಧರ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಡೈರೆಕ್ಟ್ಲಿ ಸೂರಜ್ ಸನಿಲ್ ಸರ್. ಋತಿಕಾ, ಹಾಯ್. ಕೊರಿಯೋಗ್ರಾಫರ್ ಹೆಸರೇನು? ಸಂದೀಪ್. ಓಕೆ, ಒಂದು ಒಳ್ಳೆ ಕಾನ್ಸೆಪ್ಟ್ನ ಡ್ಯುಯೆಟ್ ಕಾನ್ಸೆಪ್ಟ್ನ ತೊಗೊಂಡು ಬಂದಿದ್ದೀರಾ ಸೆಮಿಫಿನಲ್. ದಿಸ್ ವಾಸ್ ದ ಬೆಸ್ಟ್. ಅಂದರೆ ತುಂಬ ಡ್ಯುಯೆಟ್ಸ್ ನೋಡಿದ್ದೇನೆ. ಅಂದರೆ ಒಂದು ಯೋಧ ಮತ್ತು ಕತ್ತಿ. ಓಕೆ, ಒಂದು ಯೋಧ ಮತ್ತು ಕತ್ತಿ ಅನ್ನೋ ಡ್ಯುಯೆಟ್ ಕಾನ್ಸೆಪ್ಟ್ ಆಗಿ ತೊಗೊಂಡಿರೋದು ಇಟ್ಸ್ ರಿಯಲಿ ಕಮೆಂಡೇಬಲ್. ಯಾಕೆಂದರೆ ಒಂದು ವಾರಿಯರ್ಗೆ ಇಂಪಾರ್ಟೆಂಟ್ ಅವನ ಆಯುಧ. ಸೊ ಅದನ್ನು ಒಂದು ಕಾಂಬಿನೇಷನ್ ಥರ ತೊಗೊಂಡು ಮಾಡಿರೋದು ಈ ಐಡಿಯಾಲಜಿಗೆ ಹ್ಯಾಟ್ಸ್ ಆಫ್ ಟು ಯು. ವಂಡರ್ಫುಲ್ ಕ್ರಿಯೇಟಿವ್ ವರ್ಕ್. ಆ್ಯಂಡ್ ತುಂಬ ಕಡೆ ನನಗೆ ವಾವ್ ಮೂಮೆಂಟ್ಸ್ ಕಾಣಲಿಕ್ಕೆ ಸಿಕ್ತು. ಆ್ಯಂಡ್ ಕೆಲವೊಂದು ಸ್ಪೆಷಲ್ ಎಫೆಕ್ಟ್ನ ಕೊಟ್ಟಿದ್ದೀರಾ, ಕೆಲವು ಮೂಮೆಂಟ್ಸ್ನ ತೊಗೊಂಡಿದ್ದೀರಾ. ಒನ್ ಲೆಗ್ಗಲ್ಲಿ ಅವಳನ್ನು ಟ್ವಿಸ್ಟ್ ಮಾಡಿ ಹಿಡ್ಕೊಂಡಿರೋದು ವಂಡರ್ಫುಲ್. ಎಲ್ಲೂ ಅವಳ ಬ್ಯಾಲೆನ್ಸ್ ಮಿಸ್ ಆಗಿಲ್ಲ. ಇಟ್ ಶೋಸ್ ದಟ್ ಶಿ ಇಸ್ ಅನ್ ಸ್ಟ್ರಾಂಗ್ ಡಾನ್ಸರ್. ಒಂದೆರಡು ಕಡೆ ಹಾಗೆ ಪರ್ಫಾರ್ಮೆನ್ಸ್ ಲ್ಯಾಗ್ ಹೊಡಿತ್ತು. ಅದು ಬಿಟ್ಟರೆ ಇಟ್ ವಾಸ್ ಅನ್ ರಾಕ್ ಆನ್, ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಲ್ ಟು ಸಾಕ್ಷಿ ಮೇಡಮ್. ಋತಿಕಾ, ಹಾಯ್. ಸೊ ನನಗೆ ಋತಿಕಾ ಪರ್ಫಾರ್ಮೆನ್ಸಲ್ಲಿ ಅವರಿಬ್ಬರ ಕೋಆರ್ಡಿನೇಷನ್ ತುಂಬ ಇಷ್ಟ ಆಯಿತು. ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಎಂಟೈರ್ ಇದನ್ನು ಡಿಸೈನ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ದು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಗೆ ಅವಳೊಂದು ಎಸೆಟ್ ಅಂತ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವಳು ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಓಕೆ, ಆಲ್ ಟು ಸುಮಿತ್ ಸರ್. ಋತಿಕಾ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ವಾವ್ ವಾವ್ ವಾವ್, ಕಂಪ್ಲೀಟ್ ವಾವ್ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದೀರಾ ಸಂದೀಪ್ ಅವರೇ. ಆ ಥರ ಕೋಆರ್ಡಿನೇಷನ್ಸ ಡ್ಯುಯೆಟಲ್ಲಿ ಏನು ಬೇಕಿತ್ತ ಅದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಫೈನಲಲ್ಲಿ. ಇಫ್ ಇನ್ ಕೇಸ್ ಹೋದರೆ ಇನ್ನೂ ಚೆನ್ನಾಗಿ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ನೇರವಾಗಿ ಹೋಗ್ತಾ ಇರುವಂಥದ್ದು ನೀನಾದನ ಮೂಲಕ ಕತ್ತಿಯ ಹಾಗೆ ಅಭಿನಯವನ್ನು ಝಳಪಿಸಿದಂತಹ ದಿಲೀಪ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಾಯಿತು ಈ ಕತ್ತಿ ಮತ್ತು ಯೋಧರ ಪರ್ಫಾರ್ಮೆನ್ಸ್? ಸರ್ ಹೇಳಿದಿರೋ ಹಾಗೆ ಲೈಕ್ ಕೋಆರ್ಡಿನೇಷನ್ ಇಸ್ ಅಮೇಝಿಂಗ್. ಯಾಕಂದರೆ ಒಂದು ಡ್ಯಾನ್ಸ್ ಅಂತ ಬಂದಾಗ ಮೇಯ್ನ್ ಆಗಿ ಬೇಕಾಗಿರೋದು ಕೋಆರ್ಡಿನೇಷನ್. ಆ್ಯಂಡ್ ದಟ್ ವಾಸ್ ಪರ್ಫೆಕ್ಟ್ಲಿ ನೈಸ್. ಆ್ಯಂಡ್ ವಾವ್ ಮೂಮೆಂಟ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಆ್ಯಂಡ್ ಐ ಹೋಪ್ ನೀವು ಇನ್ನೂ ದೊಡ್ಡ ಇದರಲ್ಲಿ ವಿನ್ ಆಗಬೇಕು, ಇದಕ್ಕಿಂತ ದೊಡ್ಡ ಕಾಂಪಿಟೇಷನ್ ಹೋಗಬೇಕು, ಅಲ್ಲೂ ಕಪ್ ಕೆತ್ಕೊಂಡ್ಬರ್ಬೇಕು. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಮತ್ತು ಮಾಸ್ಟರ್ ಆ್ಯಂಡ್ ಅವರ ಕಂಟೆಸ್ಟೆಂಟ್ ಸ್ಟೂಡೆಂಟ್ಸಿಗೂ ಕೂಡ ಹೋಪ್ ವೆಲ್. ವೆಯ್ಟ್ ಮಾಡ್ತಾ ಇರೋಣ. ಸೆಮಿಫಿನಾಲೆ ಮುಗಿಯೋದ್ರೊಳಗಡೆ ಫೈನಲ್ಗೆ ಯಾರು ಹೋಗಿ ಮೊದಲು ಬಾವುಟವನ್ನು ನೆಡ್ತಾರೆ ನೋಡುವ ಯುದ್ಧದಲ್ಲಿ ಅಲ್ಲಿಯ ತನಕ ಕಾಯ್ತಾ ಇರುವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಮಿಫಿನಾಲೆ ಅಂತ ಹೇಳಿದ ಮೇಲೆ 4 ವಾರ ಗ್ರೂಪ್ ಜೊತೆಗೆ ಗುದ್ದಾಡಿದರೆ ಕಂಟೆಸ್ಟೆಂಟ್ಗಳು ಇವತ್ತು ಅವರ ಶಕ್ತಿ, ಅವರ ಮಾಸ್ಟರ್ಗಳ ಜೊತೆಗೆ ಗುದ್ದಾಡೋದಕ್ಕೆ ಸುರು ಹಚ್ಕೊಂಡು ಆಗಿದೆ. ಆದರೆ ಇವತ್ತು ನಮ್ಮ ಜೊತೆಗೆ ನಮ್ಮ ಕರುನಾಡಿನ ಹೆಮ್ಮೆ, ಕರುನಾಡಿಗರ ಎಲ್ಲರ ಹೃದಯದಲ್ಲಿ ಮನೆ ಮಾತಾಗಿರುವಂತಹ ನಮ್ಮ ಪ್ರೀತಿಯ ನೀನಾದನ ಮೂಲಕವಾಗಿಯೇ ವಿಕ್ರಮ್ ಆಗಿ ಬಂದು ನಮ್ಮೆಲ್ಲರಿಗೂ ಕೂಡ ಮನೆ ಮಗನಾಗೆ ಪರಿಚಿತವಾಗಿರುವಂತಹ ದಿಲೀಪ್ ಸರ್ ಪ್ರೀತಿಯಿಂದ ಬಂದದ್ದೇ ದೊಡ್ಡ ವಿಷಯ. ಇಷ್ಟೊತ್ತು ತನಕ ಕೂತಿದ್ದು ಇನ್ನೂ ದೊಡ್ಡ ವಿಷಯ. ಹಾಗಾಗಿ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ನಲ್ಮೆಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮೆಲ್ಲ ಟ್ವಿಸ್ಟರ್ಸ್ ಟೀಮ್ ಮೆಂಬರ್ಸ್ ದಯವಿಟ್ಟು ನೀವೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ನಮ್ಮ ಜಡ್ಜಸ್ ತಾವೆಲ್ಲರೂ ಕೂಡ ಒಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಡ್ಜಸ್ ಕೂಡ ವೇದಿಕೆಗೆ ಬರಬೇಕು. ಈ ಪರಶುರಾಮನ ಸೃಷ್ಟಿಯ ಪುಣ್ಯ ಪರಮ
ತುಳುನಾಡಿನಿಂದ ತಮ್ಮ ಕಲಾ ಪಯಣವನ್ನು ಪ್ರಾರಂಭಿಸಿ ಗಂಧದ ಗುಡಿಯಲ್ಲಿ ಗಂಧದ ಪರಿಮಳವನ್ನು ಬೀರ್ತಾ ಇದ್ದೀರಿ. ಆ ಪರಿಮಳ ಚಂದನವನವನ್ನು ಮೀರಿ ನಮ್ಮ ಭಾರತದ ಪ್ರತಿಯೋರ್ವರ ಮನೆಗಳಿಗೆ ತಲುಪುವಂತಾಗಲಿ. ಈ ಕರ್ನಾಟಕದ ತುಳುನಾಡಿನ 6 ಅಡಿ ಕಟ್ಔಟ್ ಇನ್ನು ಮುಂದೆ ಈ ನಮ್ಮ ಬಾಲಿವುಡ್ಡಲ್ಲೂ ಕೂಡ 6 ಅಡಿಯ ಕಟ್ಔಟ್ ಆಗಿ ಮಿನುಗುತ್ತಾ ಇರಲಿ. ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1ರ ಸೆಮಿಫಿನಾಲೆಯಲ್ಲಿ ನಿಮ್ಮ ಪ್ರೀತಿಯ ಉಪಸ್ಥಿತಿ ನಮ್ಮೆಲ್ಲರ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಂಡ್ ನಮ್ಮ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಹೊಸ ಎನರ್ಜಿಯನ್ನು ತುಂಬಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ದಯವಿಟ್ಟು ನಮ್ಮ ಟ್ವಿಸ್ಟರ್ಸ್ನ ಎಲ್ಲ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಎಲ್ಲ ಡ್ಯಾನ್ಸರ್ಸ್ ಹಾಗೆಯೇ ಜಡ್ಜಸ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್ಪೆಷಲಿ ಸರ್, ನಿಮ್ಮೂರಿನ ಹುಡುಗರು ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಎವರ್ ಫಸ್ಟ್ ಟೈಮ್ ಮೂಡುಬಿದ್ರೆಯಲ್ಲಿ ಒಂದು ರಾಜ್ಯದ ಹೆಮ್ಮೆಯ ರಿಯಾಲಿಟಿ ಶೋವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ನೀವೆಲ್ಲರೂ ಅವ್ರ ಜೊತೆಗೆ ಇರ್ತೀರಿ ಅನ್ನುವಂತಹ ಒಂದು ನಂಬಿಕೆ ಶಕ್ತಿ ಕಾರಣ. ಹಾಗಾಗಿ ನಿಮ್ಮನ್ನು ಗೌರವಿಸಿಕೊಳ್ಬೇಕಾಗಿರುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ. ಅದಕ್ಕೂ ಬಿಫೋರ್ 1-2 ನುಡಿಗಳನ್ನು ನೀವು ಆಡಬೇಕಾಗಿ ನಿಮ್ಮಲ್ಲಿ ನಲ್ಮೆಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ ಸರ್. ಟ್ವಿಸ್ಟರ್ ಅಂತ ಬಂದರೆ ಇವನ್ ನಾನು ಒನ್ ಆಫ್ ದ ಮೆಂಬರ್. ಸೊ ಈ ಡ್ಯಾನ್ಸ್ ಕ್ರೂ ಅಲ್ಲಿ ಇದು ಆಲ್ಮೋಸ್ಟ್ 10 ಇಯರ್ ಆಗಿದೆ ಈ ಗ್ರೂಪ್ಗೆ. ಸೊ ಇಲ್ಲಿಂದನೇ ಒಂದು ಬೇಸಾಗಿ ಶುರು ಮಾಡಿರೋದು ಆ್ಯಸ್ ಅ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ. ಸೊ ಇಲ್ಲಿಂದ ಡ್ಯಾನ್ಸರ್ ಆಗಿ, ಕೊರಿಯೋಗ್ರಾಫರ್ ಆಗಿ, ದುಬೈಯಲ್ಲಿ ಮಿಸ್ಟರ್ ದುಬೈ ಆಗಿ, ಮತ್ತೆ ಇದೇ ಸ್ಟೇಜ್ಗೆ ಆ್ಯಂಡ್ ನಮ್ಮ ಟೀಮಿಗೆ ಬರೋಕ್ಕೆ ನಮ್ಗೆ ಖುಷಿನೇ. ಇದು ಗೆಸ್ಟ್ ಅಂತ ಅವ್ರು ಹೇಳಿದ್ದಾರೆ, ಬಟ್ ನಾನು ಯಾವತ್ತು ಗೆಸ್ಟ್ ಥರ ಫೀಲ್ ಆಗಿಲ್ಲ. ಯಾಕಂದರೆ ಇದು ನಮ್ಮನೆಗೆ ಯಾವತ್ತು ಬರ್ತಿದ್ರು ನಮ್ಮನೇನೆ. ಸೊ ಅದರಲ್ಲಿ ಗೆಸ್ಟ್ ಅಂತ ಏನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಕರೆದಿದ್ದಕ್ಕೆ. ಬಟ್ ನಾರ್ಮಲಾಗಿ ಕರೆದಿದ್ರು ಬರ್ತಿದ್ದೆ, ಬಟ್ ಸ್ಪೆಷಲ್ ಗೆಸ್ಟಾಗಿ ಕರೆದಿದ್ದು. ದಟ್ ಈಸ್ ರಿಯಲಿ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ. ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಇದ್ದೇವೆ. ಒಂದು ಮ್ಯೂಸಿಕ್ ಹಾಕ್ತಾರೆ, 2 ಸ್ಟೆಪ್ ನಿಮ್ಮ ಕಡೆಯಿಂದ. ಅಲ್ಲ, ಎಲ್ಲ ಒಳ್ಳೊಳ್ಳೆ ಡ್ಯಾನ್ಸರ್ ಇದ್ದಾರೆ ಇವ್ರ ಮಧ್ಯೆ ಬೇಕು. ಅಲ್ಲ, ನೀವು ಒಳ್ಳೆ ಡ್ಯಾನ್ಸರ್, ಅದು ನಮ್ಗೆಲ್ರಿಗೂ ಗೊತ್ತು. ಸೊ ದಯವಿಟ್ಟು ಒಂದೊಳ್ಳೆ ಮ್ಯೂಸಿಕ್ ಜಡ್ಜಸ್ ಇದ್ದಾರೆ, ನಿಮ್ಮವರೇ ಇದ್ದಾರೆ, ನಿತಿನ್ ಇದ್ದಾರೆ. ಸೊ ಎಲ್ಲರೂ ಕೂಡ ಸೇರಿ 1-2 ಸ್ಟೆಪ್. ಓಕೆ, ಸೊ ನೀವೆಲ್ಲರ ಜೋರಾದಂತಹ ಚಪ್ಪಾಳೆ ಬರಲಿ. ನಮ್ಮ ಊರಿನ ನಮ್ಮ ಮಣ್ಣಿನ ಮಗ ದಿಲೀಪ್ ಶೆಟ್ಟಿ ಅವರಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. जन्नत सजाई मैंने तेरे लिए, छोड़ दी खुदाई मैंने तेरे लिए. जन्नत सजाई मैंने तेरे लिए. Guys, make some noise for Dilip Shetty. तेरे लिए झूम दीवाना बनके तेरे लिए. वादा है मेरा मैं हूँ तेरे लिए. होना कभी तू जुदा. ಓಕೆ, ಏರ್ಲ ಮಲ್ಪೆರ್ನ ಇತ್ತೀಚೆಗೆ ಒರಿಯ ಮಲ್ತಾರು ಒಂದು ಬೋರ್ಡ್ ಇತ್ತಿನ ಮಗ ನಿತಿನ್ ಸೀದಾ ಪಿರಾನೆ ಪೋಯರ್ ಅಂದವೆ. ಏಸ 6 ಮಂತ್ ಇಜರ್ ಮಲ್ಲೇಜಿ ಇರು ಮಲ್ತಾರತ್ತೆ ಅವು ನಮಗೆ ಭಾರಿ ಖುಷಿ ಅಂಡ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಪುನಂಚಿನ ಪ್ರಾಜೆಕ್ಟ್ ಆವಡು, ಮೂವೀಸ್ ಆವಡು ನಲ್ಲಾತ್ ಮಲ್ಲ ವೇದಿಕೆಡು ಇರಗ ದಿಕ್ಕುನ ಅವಕಾಶನ ಭಗವಂತ ಇರಗ ಕೊರಡು. ಥ್ಯಾಂಕ್ ಯು ಸೋ ಮಚ್. ಈ ಒಂಜಿ ಪೊರ್ತುಡು ನಮ್ಮೊಟ್ಟಿಗೆ ಇತ್ತದ ನಮ್ಮ ಕಾರ್ಯಕ್ರಮಕ್ಕೆ ಬರ್ತದೆ. ನಮ್ಮ ಕಾರ್ಯಕ್ರಮದ ಒಂಜಿ ಬಲ್ಪುನು ಬೊಕ್ಕಲಾತಿ ರೆಡ್ ಮಲ್ತಾರೆ, ಬ್ರೈಟ್ ಮಲ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿಯಿಂದ ಬಂದು ಪ್ರೀತಿಯೊಂದಿಗೆ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ಎಲ್ಲ ಕೆಲಸಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ. 6 ಅಡಿ ಕಟ್ಔಟ್ ಮತ್ತೆ ಕರ್ನಾಟಕದಲ್ಲಿ ರಾಜಿಸ್ತಾ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಸೆಮಿಫಿನಾಲೆಯಲ್ಲಿ ನಮ್ಮ ಇನ್ನೋರ್ವ ಸ್ಪೆಷಲ್ ಗೆಸ್ಟ್ ಮಿಸ್ ಗ್ರ್ಯಾಂಡ್ ಇಂಡಿಯಾ 2024ನ ಫೈನಲಿಸ್ಟ್ ಆಗಿ ನಮ್ಮ ಕರುನಾಡಿನ ಎಲ್ಲರ ಹೃದಯಕ್ಕೆ ಕಿಚ್ಚನ್ನು ಹೆಚ್ಚಿದಂತಹ ಬೆಡಗಿ, ಡ್ಯಾನ್ಸ್ನ ಮೂಲಕ ಕರ್ನಾಟಕದ ಮೂಲೆಯಲ್ಲಿ ಮನೆ ಮಾತಾದಂತಹ ಸ್ಫೂರ್ತಿ ಶೆಟ್ಟಿ ಮತ್ತೆ ನಮ್ಮೊಂದಿಗೆ ಬಂದು ಜೊತೆಗೂಡ್ಲಿಕ್ಕಿದ್ದಾರೆ. ಕರ್ನಾಟಕ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ವೆಲ್ಕಮ್ ಆನ್ ಸ್ಟೇಜ್ ಸ್ಫೂರ್ತಿ ಶೆಟ್ಟಿ. ಬರಲಿ ಜೋರಾದಂತಹ ಚಪ್ಪಾಳೆ. But you better
choose carefully. 'Cause I'm capable of anything, and everything. Make me your Aphrodite, make me your one and only. Don't make me your enemy, your enemy. So if you need pocket, I'm not good for you. Boys are always playing dolls, looking for the Barbie. They don't look like Ken, hardly have a heart. She told me you'll never be alone. I can feel my face when I'm with you, but I love it, Oh, I can feel my face when I'm with you, but I love it, Oh, and I know she'll be the death of me, at least we're broken up. ಸ್ಫೂರ್ತಿ ಒಂದನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇರೇಗ್ಲ ಒಂಜಿ ಕಾರ್ಯಕ್ರಮಕ್ಕೆ ಪೊರ್ಲುದ ವೆಲ್ಕಮ್ ಎಂದು ಪನ್ನೊಂದು. ಸೊ ಆಲ್ರೆಡಿ ನಮಗೆಲ್ರಿಗೂ ಗೊತ್ತು, ಅವರ ಸಾಧನೆಯನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರದ ವೇದಿಕೆ ಅವರಿಗೋಸ್ಕರ ಡೆಫಿನೆಟ್ಲಿ ವೆಯ್ಟ್ ಮಾಡ್ತಾ ಇದೆ. ಅದಕ್ಕಿಂತ ಮೊದಲು ನಮ್ಮ ಕೂಲಾಗಿರುವಂತಹ ಕೂಲ್ ಸೀಟರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ನೋಡಬೇಕು. ವಿ ಆಲ್ ನೋ ಶಿ ಈಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್. ಸೊ ಇವತ್ತು ಕರ್ನಾಟಕದ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ನೀವು ನೋಡಬೇಕಾಗಿ ವಿನಂತಿಸ್ತಾ ಇದ್ದಾನೆ. ಥ್ಯಾಂಕ್ ಯು. ಪ್ಲೀಸ್ ಹ್ಯಾವ್ ಯುವರ್ ಸೀಟ್ಸ್. ಎಲ್ಲಿಯ ತನಕ ಡಾನ್ಸನ್ನು ವೇದಿಕೆ ಮೇಲೆ ಮಾಡಿದ್ರಿ, ಇವತ್ತು ಗೆಸ್ಟ್ ಆಗಿ ಎಲ್ಲ ಡಾನ್ಸ್ಗಳನ್ನು ಜಡ್ಜ್ ಮಾಡುವಂತಹ ಒಂದು ಸ್ಪೆಷಲ್ ಲೊಕೇಶನಲ್ಲಿ ಇದ್ದೇವೆ. ಸೊ ಹಾಗಾಗಿ ಆ ಸ್ಪೆಷಲ್ ಸೀಟ್ ನಿಮಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ ಜೊತೆಗೆ ಡ್ಯಾನ್ಸ್ ವಿತ್ ಕೋರಿಯೋಗ್ರಾಫರ್ ರೌಂಡ್ ಕೂಡ ನಡೀತಾ ಇದೆ. ಸೊ ಈಗ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು ದೂರದ ಮಡಿಕೇರಿಯ ಸಿಂಚನ ಅವರವರ ಕೋರಿಯೋಗ್ರಾಫರ್ ಜೊತೆಗೆ ವೇದಿಕೆಗೆ ಬರಲಿಕ್ಕಿದ್ದಾರೆ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ಸಿಂಚನ ಫ್ರಮ್ ಮಡಿಕೇರಿ. ಈ ಉಸಿರಿಗೆ ಗಾಳಿ ನೀನಾಗಿರು, ನಾ ನಡೆಯುವ ದಾರಿ ನೀನಾಗಿರು. ನೀನಾಗು ಸದಾ ಕಾಲ ಅಲೆಯಂತಾಗಿ ನಾ ಸೋಕು. ಇರದಂತೆ ನಾ ಬೀಳು, ನಿನಗೆ ತಗೋ ಜೀವವೇ ನಿಬೇಕಾದರೆ
ಕಾಂಚನ ಮತ್ತೆ ಮಳೆ ಆಗಿದೆ, ಸ್ಟೇಜ್ ಎಲ್ಲ ಮಳೆ ಆಯಿತು. ಸೊ ಎಲ್ಲೆಲ್ಲ ಮಳೆ ಬಿದ್ದೋಯ್ತಂತ ಈಗ ಜಡ್ಜಸ್ ಹತ್ರ ಕೇಳಬೇಕಷ್ಟೇ. ಸೊ ಓವರ್ ಟು ಸುಮಿತ್ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು? ಎಸ್ ಸಿಂಚನ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಕೊರಿಯೋಗ್ರಾಫರ್ ಹೆಸರೇನು? ತೇಜಸ್. ತೇಜಸ್. ಎಸ್, ತುಂಬ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದೀರಾ. ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಕಣ್ಣಿಗೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ. ಕಾಸ್ಟ್ಯೂಮ್ಸ್ ಆಗಲಿ ಅಲ್ಲ, ನಿಮ್ಮದು ಸಿಂಕ್ರೊನೈಸ್ ಆಗಲಿ ತುಂಬ ಚೆನ್ನಾಗಿತ್ತು. ಸರ್ ಕೊಡಿ ಅಂತ ಒಮ್ಮೆ. ಥ್ಯಾಂಕ್ ಯು ಸರ್. ಸರಿಗೆ ಕೊಡಿ ಅಂತ ಒಮ್ಮೆ. ಹೀರೋ ಥರ ಪರ್ಫಾರ್ಮ್ ಮಾಡಿದ್ದೀರಾ ಇವತ್ತು. ಸ್ವಲ್ಪ ಸ್ಮೈಲ್ ಬೇಕಿತ್ತಷ್ಟೇ, ಅದು ಬಿಟ್ಟರೆ ಟೂ ಗುಡ್. ಯು ಆರ್ ಟೂ ಗುಡ್. ಚೆನ್ನಾಗಿ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಲಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದೀರಾ. ಮೂವಿ ಸಾಂಗ್ ಥರ ಫೀಲ್ ಅನಿಸಿತ್ತು ನನಗೆ. ಎಸ್, ಸ್ವಲ್ಪ ಸ್ಮೈಲ್ ಮಾಡಿ. ಎಸ್, ಅದು ಮಾಡ್ತಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುಮಿತ್ ಅವರೇ. ಸೂರಜ್ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹೈ ಸಿಂಚನ. ನಮಸ್ತೆ ಸರ್. ನಮಸ್ತೆ. ಕೊರಿಯೋಗ್ರಾಫರ್ ಮತ್ತು ನೀವು ಒಂದು ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡಿರೋದು ತುಂಬ ಖುಷಿಯಾಯಿತು. ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ಏನೆಲ್ಲ ಆರ್ಟ್ ಡಿಪಾರ್ಟ್ಮೆಂಟಿಂದ ವರ್ಕ್ ಬೇಕು ಅಥವಾ ಏನು ಪ್ರಾಪ್ಸ್ ಅಥವಾ ಬ್ಯಾಕ್ ಡ್ರಾಪ್ ಬೇಕಿತ್ತು, ಅದು ತುಂಬ ಚೆನ್ನಾಗಿ ಒಂದು ಇದಕ್ಕೆ ಇನ್ಪುಟ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಬ್ಯೂಟಿಫುಲ್. ಒಂದು ಮಳೆ ಸಾಂಗ್ ಹೇಗೆ ಸ್ಟೇಜ್ ಮುಖಾಂತರ ತೋರಿಸಬೇಕು ಅದನ್ನು ಟ್ರೈ ಮಾಡಿದ್ದೇನೆ. ನನಗೆ ಏನಾಯ್ತಂದರೆ ಒಂದು 3-4 ಕಡೆ ಕೋಆರ್ಡಿನೇಷನ್ ಮಿಸ್ಟೇಕ್ ಆಯಿತು. ಅದು ಕಾಣಬಾರ್ದು, ಯಾಕೆಂದರೆ ಇದು ಸೆಮಿಫಿನಾಲ್ ಆಗಿರೋದ್ರಿಂದ ಕೋಆರ್ಡಿನೇಷನ್ ಮತ್ತು ಸ್ಟಂಟ್ಸ್ಗಳನ್ನು ಮಾಡಿದಾಗ ಲ್ಯಾಂಡಿಂಗ್ ತುಂಬ ಕಡೆ ಹೋಯಿತು. ಒಂದು 2-3 ಕಡೆ ಸ್ಟಂಟ್ಸ್ಗಳು ಮಾಡಿದಾಗ ಲ್ಯಾಂಡಿಂಗ್ ಹೋಯಿತು. ಅದು ಬಿಟ್ಟರೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಥ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ತೊಗೊಂಡಾಗ ಕೆಮಿಸ್ಟ್ರಿ, ಆ ಎಕ್ಸ್ಪ್ರೆಷನ್ ಆ್ಯಂಡ್ ನೀವು ಶಬ್ದಗಳನ್ನು ಏನು ಎಕ್ಸ್ಪ್ರೆಸ್ ಮಾಡ್ತೀರಾ ಅದು ಇನ್ನೂ ಜಾಸ್ತಿ ಕನ್ವೆ ಆಗಬೇಕಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ಮೇಲ್ ವಾಯ್ಸ್ನ ಸಿಂಗ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ನೀವು ಇವಾಗ ಫೀಮೇಲ್ ಅಂತ ಇದ್ದಾಗ ನೀವು ಹುಡುಗಿ ಸಾಂಗ್ ಮಾತ್ರ ಮಾಡಬೇಕು. ಅದು ಬಿಟ್ಟರೆ ಕೊರಿಯೋಗ್ರಫಿ ವೈಸ್, ಪ್ರಾಪರ್ಟಿ ವೈಸ್ ಆ್ಯಂಡ್ ಕಾಸ್ಟ್ಯೂಮ್ ವೈಸ್ ದಿಸ್ ವಾಸ್ ಗುಡ್ ಆ್ಯಕ್ಟ್. ಆ್ಯಂಡ್ ಡ್ಯಾನ್ಸ್ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಕೋಆರ್ಡಿನೇಷನ್ ಸ್ವಲ್ಪ ಹೋಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೂರಜ್. ಓವರ್ ಟು ಸಾಕ್ಷಿ. ಸಿಂಚನ ನಮ್ಮ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರಲ್ಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎವ್ರಿ ಟೈಮ್ ಶಿ ಇಸ್ ಕಮ್ಮಿಂಗ್ ಆನ್ ಸ್ಟೇಜ್, ಶಿ ಇಸ್ ಜಸ್ಟ್ ಸರ್ಪ್ರೈಸಿಂಗ್ ಮೀ. ಲಾಸ್ಟ್ ಟೈಮು ಹೇಳಿದೆ ನಾನು, ತುಂಬ ಇಂಪ್ರೂವ್ ಆಗಿದ್ದಾರೆ ಸಿಂಚನ ಅವರು ಅಂತ. ಸೊ ಅವರ ಇದಕ್ಕೆಲ್ಲ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ಅವರ ಕೊರಿಯೋಗ್ರಾಫರ್ ತೇಜಸ್ ಅವ್ರಿಗೆ. ಸೊ ಕುಡೋಸ್ ಆನ್ ದ್ಯಾಟ್. ಆ್ಯಂಡ್ ನನಗೆ ಒಂದು ಯಾವುದೋ ಒಂದು ಮೂವಿ ಸಾಂಗ್ ನೋಡ್ತಾ ಇದ್ದೀನಿ, ಲುಕ್ ಆ್ಯಂಡ್ ಫೀಲ್ ಆ ಥರ ಇತ್ತು. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಕೊರಿಯೋಗ್ರಫಿ ಬ್ರೇಕ್ ಡೌನ್ ಮಾಡಿರೋದಕ್ಕೂ ತುಂಬ ಚೆನ್ನಾಗಿತ್ತು. ಜಸ್ಟ್ ದಟ್ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ. ನೆಕ್ಸ್ಟ್ ಟೈಮ್ ಅದು ಆಗದೆ ಇರೋ ಥರ ನೋಡ್ಕೊಳ್ಳಿ. ಅದರ್ವೈಸ್ ಇಟ್ ವಾಸ್ ಅ ಗುಡ್ ಆ್ಯಕ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಕ್ಷಿ ಅವರೇ. ಸೊ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿರುವಂತಹ ಸ್ಫೂರ್ತಿ, ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಸಿಂಚನ, ಹೇಗಿದ್ದೀರಾ? ನಾನು ಚೆನ್ನಾಗಿ. ನೀವು ಮ್ಯಾಮ್? ನಾನು ತಗೊಳ್ಳೋದು ತುಂಬ ಚೆನ್ನಾಗೇ ಇದ್ದೆ, ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ ಕೂಡಲೇ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗೇ ಇದ್ದೀನಿ ನಾನು. ಸೊ ಯೋರ್ ಹೋಲ್ ಪರ್ಫಾರ್ಮೆನ್ಸ್ ವಾಸ್ ಅ ಟ್ರೀಟ್ ಟು ಮೈ ಐಸ್. ಇನ್ ದ ಪ್ರಾಪರ್ಟೀಸ್ ಯೂಸೇಜ್ ಆಗಿರ್ಬೋದು, ಎವ್ರಿಥಿಂಗ್, ಯೋರ್ ಕಾಸ್ಟ್ಯೂಮ್ಸ್, ದ ಸಾಂಗ್ ಸೆಲೆಕ್ಷನ್ಸ್, ದಟ್ ವಾಸ್ ವೆರಿ ಮಚ್ ರೆಸನೇಟಿಂಗ್ ವಿತ್ ಯೋರ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಎವ್ರಿಥಿಂಗ್. ಅವರು ಸರ್ ಆ್ಯಂಡ್ ಮ್ಯಾಮ್ ಹೇಳಿದಾಗೆ ಎಲ್ಲ ಫೀಡ್ಬ್ಯಾಕ್ ಅಂತ ತಗೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಬರುವಾಗ ಇನ್ನೂ ನಿಮ್ಮ ಪವರ್ಫುಲ್ ಪರ್ಫಾರ್ಮೆನ್ಸ್ ಆಗಿ ಬಂದರೆ ಆಯಿತು. I have this little feedback. It's just that ನಿಮ್ಮದು ಸರ್ ಇದು ಫ್ಲಿಪ್ಸ್ದು ಲ್ಯಾಂಡಿಂಗ್ ಎಲ್ಲ ತುಂಬ ಕ್ಲೀನ್ ಇದೆ. ನೀವು ಮಾಡುವಾಗ ನಿಮ್ಮದು ನೀ ಸ್ವಲ್ಪ ಬೆಂಡ್ ಇದೆ. ಸೊ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ. ಇಫ್ ಯು ಇಂಪ್ರೂವೈಸ್ ಯು ಆರ್ ಸಚ್ ಅ ಗ್ರೇಟ್ ಡ್ಯಾನ್ಸರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಡ್ಜಸ್ ಕಮೆಂಟ್ ಸಿಕ್ಕಾಯಿತು. ಇನ್ನೇನಿದ್ರು ರಿಸಲ್ಟ್ ಎಂಡ್ ಆಫ್ ದಿ ಡೇ ನಮಗೆ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ, ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ಸೊ ಸೆಮಿ ಫಿನಾಲೆ ನಡೀತಾ ಇದೆ. ಈಗ ಡ್ಯುಯೆಟ್ ರೌಂಡ್ ನಡೀತಾ ಇದೆ. ಕೊರಿಯೋಗ್ರಾಫರ್ ಹಾಗೇನೆ ಕಂಟೆಸ್ಟೆಂಟ್ಗಳ ಮಧ್ಯೆ ಚಿದ್ದಾಜಿದ್ದಿ ಕೂಡ ನಡೀತಾ ಇದೆ. ಸೊ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ. ನಮ್ಮ ಕೊರಿಯೋಗ್ರಾಫರ್ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇವರ ಸಖತ್ತಾಗಿರುವಂತಹ ಡ್ಯಾನ್ಸನ್ನು ನೋಡ್ತಾ ಈಗ ಇನ್ನೊಬ್ಬರು ಕಂಟೆಸ್ಟೆಂಟನ್ನು ಕೂಡ ವೇದಿಕೆಗೆ ಕರೆಯುವಂಥ ಹೊತ್ತು. ಸೊ ವಿ ಹ್ಯಾವ್ ತನುಶ್ರೀ ಫ್ರಮ್ ಹುಬ್ಬಳ್ಳಿ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಸ್ ಟು ತನುಶ್ರೀ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಕನಸಾಗಲಿ ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ. ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ನಮ್ಮ ಧಾರವಾಡದ ದೂದ್ ಪೇಡ ತನುಶ್ರೀ ಅವರಿಗೆ ಬರಲಿ ಒಮ್ಮೆ ಜೋರಾದಂತಹ ಚಪ್ಪಾಳೆ. ಸೊ ಇಬ್ಬರು ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಈಗ ನಮ್ಗೆ ಚೆನ್ನಾಗಿ ಅನಿಸ್ತು. ಜಡ್ಜಸ್ ಏನಂತಾರಂತ ಕೇಳ್ಕೊಂಡು ಬರೋಣ. ಓವರ್ ಟು ಸಾಕ್ಷಿ ಅವರೇ. ತನುಶ್ರೀ ಹಾಯ್. ಹಲೋ ರೀ. ನಿಮ್ಮ ಮಾಸ್ಟರ್ ಹೆಸರೇನು? ಗಣೇಶ್. ಸೊ ನಿಮ್ಮಿಬ್ಬರ ಕೆಮಿಸ್ಟ್ರಿ, ಒಂದು ಡ್ಯುಯೆಟ್ ಪರ್ಫಾರ್ಮೆನ್ಸ್ಗೆ ಯಾವ ಥರ ಕೆಮಿಸ್ಟ್ರಿ ಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದೀರಾ ಎಲ್ಲರಿಗೂ. ಆ್ಯಂಡ್ ಕಂಟೆಂಪ್ರರಿಯಲ್ಲಿ ಪಾಯಿಂಟ್ಸ್ ಲೈನ್ಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾಡಬೇಕಾದ್ರೆ. ಸೊ ಯು ಹ್ಯಾವ್ ಡನ್ ಅ ರಿಯಲಿ ಗುಡ್ ಜಾಬ್. ಎಲ್ಲೂ ಬಿಟ್ಕೊಟ್ಟಿಲ್ಲ. ಯು ಹ್ಯಾವ್ ಗಿವೆನ್ ಯು 100% ಅಂತ ನನಗನ್ನಿಸ್ತು. ಆ್ಯಂಡ್ ನನಗೆ ಯಾವುದೋ ಡ್ರೀಮ್ ಲ್ಯಾಂಡಲ್ಲಿ ಇದ್ದೀನಿ ನಾನು ಅನ್ನೋ ಥರ ಫೀಲ್ ಮಾಡಿಸಿದ್ದೀರಾ ನೀವು. ಸೊ ಕುಡೋಸ್ ಟು ದ್ಯಾಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವಿ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಯು ಫಾರ್ ದ ಫರ್ದರ್ ರೌಂಡ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಸೂರಜ್ ಅವರೇ ನಿಮ್ಗೆ ಹೇಗೆ ಅನ್ನಿಸ್ತು? ಆಯ್ತು ತನುಷ್. ಹಲೋ ಸರ್. ನಿಮ್ಮ ಸರ್ ಹೆಸರು? ಗಣೇಶ್ ರೀ. ಗಣೇಶ್. ನನಗೆ ಏನು ಅನಿಸ್ತಂದರೆ ತುಂಬ ಸೂದಿಂಗ್ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಅಂತ. ವಂಡರ್ಫುಲ್. ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಈ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಬಂತು. ಅದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಪ್ರೊಫೆಷ್ನಲ್. ಇಬ್ಬರಿಗೂ ಸೂಪರ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸೂದಿಂಗ್ ಸಾಂಗಿಗೆ ಬೇಕಾಗಿರೋ ರೊಮ್ಯಾಂಟಿಕ್ ಕಲರ್ಸ್ ಪಿಂಕ್ ಆ್ಯಂಡ್ ವೈಟ್ ಆಲ್ವೇಸ್ ಇಟ್ಸ್ ಎ ಸೂದಿಂಗ್ ಕಲರ್. ಆ್ಯಂಡ್ ಒಂದು ಸ್ನೋ ಸ್ಪ್ರೇನ ಯೂಸ್ ಮಾಡಿರೋ ರೀತಿ ತುಂಬ ಅಮೇಝಿಂಗ್ ಆ್ಯಂಡ್ ವೆರಿ ವೆರಿ ಕ್ರಿಯೇಟಿವ್. ಸೊ ನನಗೆ ತುಂಬ ಹಿಡಿಸ್ತು. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸುಮಿತ್ ಅವರೇ. ಹಾಯ್ ತನುಶ್ರೀ. ಹಲೋ ಸರ್. ಎಸ್, ಮೂವಿ ಕೊರಿಯೋಗ್ರಫಿ ಮಾಡಿದಿರೋದು ಸರ್. ಮೂವಿ ಸೆಟ್ಟಲ್ಲಿ ಹೇಗೆ ನಾವು ಕೊರಿಯೋಗ್ರಫಿ ಮಾಡ್ತೇವೆ ಆ ಥರನೇ ಮಾಡಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಆ ಥರ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರ. ನನಗೆ ಅನಿಸಲಿಲ್ಲ ನೀವು ಆ್ಯಸ್ ಅ ಮಾಸ್ಟರ್ ಅಂತ. ತುಂಬ ಮಾಸ್ಟರ್ಸ್ನವರು ಕುಣಿಯಲ್ಲ ಒಂದು ಟೈಮ್ ಬಂದಾದಮೇಲೆ, ಬಟ್ ನೀವು ಪ್ರೂವ್ ಮಾಡಿದಿರ ಸ್ಟಿಲ್ ಆನ್ ಅಂತ.
ಅದು ತುಂಬ ಲೈಕ್ ಆಯ್ತು. ಸಣ್ಣ ಸಣ್ಣ ಮೂಮೆಂಟ್, ಸಣ್ಣ ಸಣ್ಣ ಎಲಿಮೆಂಟನ್ನು ತುಂಬ ಹೈಲೈಟ್ ಮಾಡಿದ್ದೀರಾ. ಸ್ಪ್ರೇ, ಅದು ಲೆಗ್ಸಿಗೆ ಸ್ಪ್ರೇ ಮಾಡ್ದು, ಚೆಸ್ಟ್ಗೆ ಸ್ಪ್ರೇ ಮಾಡ್ದು, ನೆಕ್ಲೆಸ್ ಎಲ್ಲ ಮಾಡ್ದು, ಅದು ತುಂಬ ಹೈಲೈಟ್ ಆಗಿತ್ತು ಸರ್. ತುಂಬ ಚೆನ್ನಾಗಿತ್ತು ಕೊರಿಯೋಗ್ರಫಿ. ಆಲ್ ದ ಬೆಸ್ಟ್ ಅನುಶ್ರೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಮಿತಾ ಅವರೇ. ಓವರ್ ಟು ಸ್ಫೂರ್ತಿ, ನಿಮ್ಗೆ ಹೇಗೆ ಅನ್ನಿಸ್ತು? ಹಾಯ್ ಹಾಯ್, ಹೇಗಿದ್ದೀರಾ? ಮಸ್ತ್ ಇದ್ದೀನಿ ರೀ. ನೀವು ರೀ? ನಾವು ಕೂಡ ಮಸ್ತ್ ಇದ್ದೀವಿ ರೀ. ನನಗೆ ನಿಮ್ಮ ಹೋಲ್ ಪರ್ಫಾರ್ಮೆನ್ಸಲ್ಲಿ ಸರ್ ನಿಮ್ಮ ಕೊರಿಯೋಗ್ರಫಿ ಕಮೆಂಡಬಲ್. ಲೈಕ್ ನೀವು ಸಣ್ಣ ಸಣ್ಣ ಪಾಯಿಂಟ್ಸ್ ಏನು ಇಟ್ಕೊಂಡದು, ಕಾಲು ಹಿಡ್ಕೊಂಡದು, ಪದ್ಯ ಹೇಳೋದಿರಲಿ, ಆ ಹಕ್ಕಿ ಹಾರೋದಿರಲಿ, ಆ್ಯಂಡ್ ಯೂಸಿಂಗ್ ದ್ಯಾಟ್ ಸ್ಪ್ರೇ ಟು ಶೋ ಇಟ್ ಆಸ್ ಅನ್ ಆಕ್ಸೆಸರಿ, ಟೂ ಗುಡ್. ಐ ಥರಲಿ ಎಂಜಾಯ್ಡ್ ಯೋರ್ ಹೋಲ್ ಪರ್ಫಾರ್ಮೆನ್ಸ್. ನನಗೆ ಇನ್ನೂ ಬೇಕು ಅನ್ನಿಸ್ತಾ ಇತ್ತು, ಬಟ್ ವಿ ಹ್ಯಾವ್ ಟೈಮ್ ಲಿಮಿಟ್. ಸೊ ಆಲ್ ದ ಬೆಸ್ಟ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿ, ಆ್ಯಂಡ್ ಆಲ್ ದ ಬೆಸ್ಟ್ ತನುಶ್ರೀ. ಹಾಗೆಯೇ ಸರ್ ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕದ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ ಸೆಮಿ ಫಿನಾಲೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಸ್ಪಾನ್ಸರ್ಸ್ಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಇವತ್ತು ನಾವು ಇಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ನಮ್ಮ ಜಡ್ಜಸ್ ಆಗಿರ್ಬೋದು, ನಾನಾಗಿರ್ಬೋದು. ಸೊ ಅದಕ್ಕೆ ಡೆಫಿನೆಟ್ಲಿ ಮೇನ್ ರೀಸನ್ ನಮ್ಮ ಮೇಕ್ ಓವರ್ ಆರ್ಟಿಸ್ಟ್, ಡೆಫಿನೆಟ್ಲಿ ನಿಖಿತಾ ಶೆಟ್ಟಿ ಮೇಕ್ ಓವರ್ ಸ್ಟುಡಿಯೋ. ನಮ್ಮ ಮೂಡುಬಿದ್ರೆ ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಸೊ ಇದೀಗ ಇನ್ನೊಬ್ರು ಕಂಟೆಸ್ಟೆಂಟ್ ವೇದಿಕೆಗೆ ಬರುವಂತಹ ಹೊತ್ತು. ಸೊ ವಿ ಹ್ಯಾವ್ ದೇಶ್ನಾ ಫ್ರಮ್ ಉಡುಪಿ. ಸೊ ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದೇಶ್ನಾ. ಬಿಟ್ಟು ಬಿಟ್ಟು ಎಲ್ಲ ಬಿಟ್ಟು ನಿನ್ನ ಮೇಲೆ ಆಸೆ ಇಟ್ಟು ಬಿಟ್ಟು ಎಲ್ಲ ಬಿಟ್ಟು ನಿನ್ನ ಮೇಲೆ ಆಸೆ ಇಟ್ಟು ನನ್ನ ಮನಸ್ಸು ಕೊಟ್ಟೆ ಬಿಟ್ಟು ಆರಾಮಯ್ಯ. ರುಕು ಬಾರೆ ರುಕು ಸಾಕು ಬಾರೆ ನಿನ್ನ ಲುಕ್ಕು ಬಂದು ಪ್ರೀತಿ ಮುತ್ತಾಯಿತು ಬಾ ಮುತ್ತಮ್ಮ. ಸಿರಿ ಸಂಪತ್ತಿನ ಬಳುಕುವ ಬಿಣ್ಣದ ಹೊಸ ಥರ ಬಯ್ಯಾರವೇ ನೀ ಮುತ್ತಮ್ಮ. ಬಾರೆ ನಿನ್ನೆ ಕೊಂಬಾಟು, ನೀನೆ ನನ್ನ ತಿಂಡಿ ಚಕ್ಲಿ ಪಟ್ಟು. Drop the bass line. ನನ್ನ ಚಿನ್ನಾನೆ ಚಿಟ್ಟೆನ ಹಿಡಿಯಲು ನನ್ನ ಕಡೆ ಅವ್ರು ಯಾರು? ಪಳ ಬಂಗಾರದ ನಗುವಿನ ಸಿಂಗಾರದ ಜಿಗಿರುವ ಸಾರಂಗದ ಶೇಪು ನಿನೇನ. ಬಾರೆ ನೀನೆ ಕೊಂಬಾಟು, ನೀನೆ ನನ್ನ ಚಿಂದಿ ಪಟ್ಟು. ರುಕು ಬಾರೆ ರುಕು ಸಾಕು ಬಾರೆ ನಿನ್ನ ಲುಕ್ಕು ಬಂದು ಪ್ರೀತಿ ಮುತ್ತಾಯಿತು ಬಾ ಮುತ್ತಮ್ಮ. ಪರ್ಫೆಕ್ಟ್. ಕೆಳಗಡೆ ಕೂತ್ಕೊಂಡೊಂದು ಮೂವಿ ಸಾಂಗನ್ನು ನೋಡ್ಕೊಂಡು ಬಂದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ ದೇಶ್ನಾ ಆ್ಯಂಡ್ ಅವರ ಕೋರಿಯೋಗ್ರಾಫರ್ಗೆ. ಸೊ ನಮಗೆಲ್ರಿಗೂ ಕೂಡ ಸಖತ್ ಇಷ್ಟ ಆಯಿತು. ಈಗ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅನ್ನೋದನ್ನು ಇಷ್ಟ ಕಷ್ಟ ಎಲ್ಲ ಅವ್ರು ಹೇಳ್ತಾರೆ. ಸೊ ಓವರ್ ಟು ಸಾಕ್ಷಿ ಅವರೇ. ದೇಶ್ನಾ, ಹಾಯ್.
ಸೊ ದೀಶ್ನ ಈ ಥರ ಡ್ಯಾನ್ಸ್ ಮಾಡೋದಕ್ಕೆ ಕಾರಣ ನೀವು ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ, ಗೊತ್ತಾಗ್ತಾ ಇದೆ ವೈ ಶಿ ಡ್ಯಾನ್ಸಸ್ ಲೈಕ್ ದ್ಯಾಟ್ ಅಂತ. ಸೊ ನನಗೆ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯಿತು, ಇಟ್ಸ್ ವೆರಿ ನೈಸ್. ಆ್ಯಂಡ್ ಡ್ರಾಪ್ ಸೆಕ್ಷನ್ ನನಗೆ ಹೈಲೈಟ್ ಅನಿಸಿದ್ದು ಎಂಟೈರ್ ಪರ್ಫಾರ್ಮೆನ್ಸಲ್ಲಿ. ಡ್ರಾಪ್ ಸೆಕ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಿಫ್ಟ್ಸ್ ನೀವು ಮಾಡಿದ್ದೆಲ್ಲ ತುಂಬ ಸ್ಮೂತಾಗಿ ಅವಳನ್ನ ಹ್ಯಾಂಡಲ್ ಮಾಡಿದ್ರಿ, ತುಂಬ ಸ್ಮೂತ್ ಲ್ಯಾಂಡಿಂಗ್ ಇತ್ತು. ದಟ್ಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಆ್ಯಂಡ್ ಸಾಂಗ್ ಸೆಲೆಕ್ಷನ್ ಸೂಪರ್ವ್ ಆಗಿತ್ತು. ಥ್ಯಾಂಕ್ ಯು. ಜಸ್ಟ್ ಒನ್ ಡ್ರಾಬ್ಯಾಕ್ ಏನಂದರೆ ದೀಶ್ನ ಎನರ್ಜಿ ಡ್ರಾಪ್ ಆಯಿತು, ಅದೊಂದು ಬಿಟ್ಟರೆ ದಿಸ್ ನಥಿಂಗ್ ಎಲ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸಾಕ್ಷಿ. ಓವರ್ ಟು ಸುಮಿತ್ ಅವರೇ. ದೇಶ್ನ ಹಾಯ್ ಸರ್. ಸರ್ನ ಪುದರ್ದಾದೆ, ಸರ್ನ ಪುದರ್ದಾದೆ ಸಚಿನ್. ಸಚಿನ್ ಸಚಿನ್ ಸರ್ ಭಾರಿ ಶೋಕ್ ಮಂದರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಡಾನ್ಸ್. ಅವಲ್ಲಿ ಸ್ವಲ್ಪ ಎನರ್ಜಿ ಡ್ರಾಪ್ ಆದರೂ ನಿಮ್ಮ ಎನರ್ಜಿ ಡ್ರಾಪ್ ಆಗಿರಲಿಲ್ಲ. ಅದು ಆ್ಯಕ್ಟಿಂಗ್ ಹೀರೋಯಿಸಮ್ ಇರಲಿ ಅದಿತ್ತು. ಅದರ ಜೊತೆಗೆ ಆ ಲಿಫ್ಟಿಂಗ್ ಇತ್ತಲ್ಲ, ಎಷ್ಟು ರಿಸ್ಕ್ ಇತ್ತ ಅಷ್ಟು ಈಸಿಯಾಗಿ ಮಾಡಿದಿರಿ ನೀವು. ಥ್ಯಾಂಕ್ ಯು. ಅದು ತುಂಬ ಚೆನ್ನಾಗಿತ್ತು, ಖುಷಿ. ಮತ್ತು ಸಾಂಗಲ್ಲಿ ಅದು ಮಜಾನೇ ಇದೆ, ಅದಕ್ಕೆ ಏನು ಬೇಕಿತ್ತ ಆ ಥರನೇ ನೀವು ಮಜಾ ಕೊಟ್ಟಿದ್ದೀರಾ. ಎಸ್, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸುಮಿತ್ ಅವರೇ. ಸೂರಜ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ಹಾಯ್ ದೇಶ್ನ. ಹಾಯ್ ಸರ್. ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ, ಒಂದು ಹೀರೋ ಥರ ಪರ್ಫಾರ್ಮ್ ಮಾಡಿದ್ರ. ವೆರಿ ಗುಡ್. ಆ್ಯಂಡ್ ಇಂಥ ಕೊರಿಯೋಗ್ರಫಿಯಲ್ಲಿ ಟಪಂಗುಚ್ಚಿ ಬೇರೆ, ಟಪೋರಿ ಸ್ಟೈಲ್ ಬೇರೆ. ಇದು ಟಪೋರಿ ಪರ್ಫಾರ್ಮೆನ್ಸ್ ಅಂದರೆ ಒಂದು ಹುಡುಗಿನ ಚುಡಾಯಿಸೋ ಥರ ಒಂದು ಡಾನ್ಸ್ ಇರುತ್ತೆ. ಸೊ ಇಲ್ಲಿ ನನಗೆ ಮೇಯ್ನ್ ಬೇಕಾಗಿರೋದು ಹುಡುಗಿ ಎಕ್ಸ್ಪ್ರೆಷನ್ ಮತ್ತು ಆ ನಾಟಂಕಿ. ಅದು ತುಂಬ ಲೋಕಲ್ ಥರ ಬರಬೇಕು, ಅದು ಬರಲಿಲ್ಲ. ಯಾಕೆಂದರೆ ಅವಳ ಎನರ್ಜಿ ನಿಮ್ಮ ಜೊತೆ ಮ್ಯಾಚ್ ಆಗ್ತಿಲ್ಲ. ದೇರ್ಸ್ ಎ ಲಾಡ್ ಆಫ್ ಎನರ್ಜಿ ಮಿಸ್ಕ್ಯಾಪ್ ಇತ್ತು ಇಬ್ಬರ ಮಧ್ಯೆ. ಅಂದರೆ ನಿಮ್ಮ ಎನರ್ಜಿ ಹೈ ಇತ್ತು, ದೇಶ್ನ ಎನರ್ಜಿ ಸ್ವಲ್ಪ ಲೋ ಇತ್ತು. ಇದು ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಕಡೆ ಅವ್ರದ್ದು ಸ್ಟಂಟ್ಸ್ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಮಿಸ್ ಆದರು. ಅದೆಲ್ಲ ಬಿಟ್ಟರೆ ಅದರ್ವೈಸ್ ಕೊರಿಯೋಗ್ರಫಿ ವೈಸ್ ಆ್ಯಂಡ್ ದ ಕಾನ್ಸೆಪ್ಟ್ ವೈಸ್, ಈವನ್ ದ ಪರ್ಫಾರ್ಮೆನ್ಸ್ ವೈಸ್ ಇದು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸೂರಜ್ ಅವರೇ. ಸ್ಫೂರ್ತಿ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್, ಹಲೋ ದೇಶ್ನ. ಹಾಯ್ ಮ್ಯಾಮ್. ಈರೆಂಕೊಲ್ ಉಡುಪಿದ್ದಾರೆ ಹಿಂಗೆ ಭಾರಿ ಖುಷಿ ಅವನುಂಡಿರೆಂತೂದು ಇರೆಗೆಂಚೇನು ನೀರೆಂಚ ಎಡ್ಡೆ ಮಲ್ತಾರೆ ಪರ್ಫಾರ್ಮೆನ್ಸ್ ಮಲ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ನಿಕಲ್ನ ಕಾಸ್ಟ್ಯೂಮ್ ಇದು ಪೊರ್ಲು ತೋಜೊಂದುಂಡು ಯಾನು ಒಂಜಿ ದಿನ ಗೆತ್ತೊಂಬನೆ ನಿಕಲ್ನ ಒಂಜಿದು ಕಾಸ್ಟ್ಯೂಮ್ಸ್ ಒಡ್ಚಿ ಪನ ಇರೈತೀರಿ ಕ್ಯಾರೆ ಇನ್ನೂ ಉಡ್ದಾರತ್ತೆ. ಫಸ್ಟ್ ದೇಶ್ನ ಎಕ್ಸ್ಪ್ರೆಷನ್ಸ್ ಈರೆಂಚ ಗ್ರಾಸ್ಪ್ ಮಲ್ತಿತ್ತಾರೆ. ಸರ್ ನಕುಲ್ ಪನಿಲ್ಲ ಕೊಂತ ಎನರ್ಜಿ ಡ್ರಾಪ್ ಆಂಡ್ ಇಜ್ಜಿ ಪನ್ ಪೂಜೆ ಅನ್ನೋ. ಬಟ್ ಈರಿನ ಎಕ್ಸ್ಪ್ರೆಷನ್ಸ್ ಲೂಸ್ ಬಿಲ್ಕುಲ್ ಮಲ್ದು ಜರ್. ಯು ಆರ್ ಲೈಕ್ ಎನ್ ಎನರ್ಜಿ ಡ್ರಾಪ್ ಅಂಡಲ್ಲ ಮಲ್ಲ ಇಜ್ಜಿ. ಬಟ್ ಲುಕ್ ಎಟ್ ಮೀ ಹಿಯರ್ ಆ್ಯಂಡ್ ಸರ್ನ ಎನರ್ಜಿ ನಿಕುಲ್ ಇಂಚ ಮ್ಯಾಚ್ ಮಲ್ತಾರ ಪಂಡ. ಐಟ್ ಸ್ಪೈಸ್ ಇತ್ತನ್, ಮಸಾಲ ಇತ್ತನ್, ಡ್ರಾಮಾ ಇತ್ತನ್. ಇಂಕ್ ಮಸ್ತ್ ಮಸ್ತ್ ಖುಷಿ ಅನ್ನಿಕಲೆಂತು. ಸೊ ಆಲ್ ದ ವೆರಿ ಬೆಸ್ಟ್ ಸರ್, ಯು ಡಿಡ್ ಇನ್ಕ್ರೆಡಿಬಲಿ ವೆಲ್. ಐ ವಾಸ್ ಹಿಂಗೆ ಕನ್ಫ್ಯೂಸ್ ಆಗಿತ್ತು ಇರ್ನ ಎಕ್ಸ್ಪ್ರೆಷನ್ಸ್ ತೋಡೆ ಸರ್ನ ಎನರ್ಜಿ ತೋಡೆ ಓರ ಅಂಚಿ ನಿಕಲ್ಲ ಇಂಡಿವಿಜುವಲ್ ಸೆಕ್ಷನ್ಲೆ ಇತ್ತಂತು. ಆ್ಯಸ್ ಅ ಡುವೋ ಐ ರಿಯಲಿ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸ್ಫೂರ್ತಿ. ದೇಶ್ನ ಆ್ಯಂಡ್ ಸಚಿನ್, ಆಲ್ ದ ಬೆಸ್ಟ್. ರಿಸಲ್ಟ್ಗೆ ವೆಯ್ಟ್ ಮಾಡುವ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗಲಿಕ್ಕಿದೆ. ಸೊ ನಮ್ಮ ಕಂಟೆಸ್ಟೆಂಟ್ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟರು. ಇದರ ಜೊತೆಗೆ ನಮ್ಮಲ್ಲಿ ಇವತ್ತಿನ ಈ ಒಂದು ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಸಮಯ. ಅದಕ್ಕಿಂತ ಮೊದಲೇದಾಗಿ ಇವತ್ತಿನ ಸ್ಪೆಷಲ್ ಜಡ್ಜ್ ಸ್ಫೂರ್ತಿ ಅವರನ್ನು ನಾನು ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸ್ಫೂರ್ತಿ ಶೆಟ್ಟಿ. ಸೊ ಮೊದಲನೇದಾಗಿ ಸ್ಫೂರ್ತಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದಂತಹ ಸಮಯ ಏನಿದೆ ಅದನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಸೊ ಇದೀಗ ಇವತ್ತಿನ ಕಾರ್ಯಕ್ರಮದ ಬೆಸ್ಟ್ ಪರ್ಫಾರ್ಮರ್, ಇವತ್ತಿನ ವೀಕ್ನ ಬೆಸ್ಟ್ ಪರ್ಫಾರ್ಮರ್ ಯಾರನ್ನೋದನ್ನು ತಿಳ್ಕೊಳ್ಳುವಂಥ ಹೊತ್ತು. ಸೊ ಅದಕ್ಕಿಂತ ಮೊದಲು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಿ ನಮ್ಮ ವಿನ್ನರನ್ನು ವೇದಿಕೆಗೆ ಕರಿಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಇಲ್ಲಿ ಕರೆದು ನೀವು ಇಷ್ಟು ಅಪ್ರಿಷಿಯೇಟ್ ಮಾಡಿದ್ದೀರಿ ಎಲ್ಲರೂ. ಸೊ ಐ ಆಮ್ ವೆರಿ 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 ಗ್ರೇಟ್ಫುಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಕಲಾವಿದೆ. ಐ ಆಮ್ ಅ ಡಾನ್ಸರ್. I'm a professional dancer. I've been learning dance over a decade now. Hagagi, being on the other side of the table is something that I don't know, it feels surreal. Tumba kushi aagta ide, I'm very grateful also to everyone who was a part of this journey. And yeah, I was just feeling very overwhelmed
to be witnessing all the performances and everything. So thank you everyone. And ಎಲ್ಲ ಕಂಟೆಸ್ಟೆಂಟ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್, ನೀವು ಸೆಮಿಫೈನಲ್ಸ್ ತನಕ ಬಂದಿದ್ದೀರಾ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಎಟ್ ಆಲ್, ಇಟ್ಸ್ ಅ ವೆರಿ 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 ಬಿಗ್ ಅಚೀವ್ಮೆಂಟ್. ಯು ಆರ್ ಜಸ್ಟ್ ಒನ್ ಸ್ಟೆಪ್ ಕ್ಲೋಸರ್. ನೀವು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಇನ್ನೂ ಸ್ವಲ್ಪ ಎಫರ್ಟ್ಸ್ ಪುಟ್ ಇನ್ ಮಾಡಿದರೆ ಯು ಕ್ಯಾನ್ ಇಂಪ್ರೂವೈಸ್ ಆ್ಯಂಡ್ ಮೇ ದ ಬೆಸ್ಟ್ ಪರ್ಸನ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೌ ದ ಟೈಮ್. ಇವತ್ತಿನ ವೀಕ್ನ ಬೆಸ್ಟ್ ಪರ್ಫಾರ್ಮರ್ ಯಾರು? So I would be really honored to announce the best performer of this week. That is none other than, any guesses? It's Tanushri. ತನುಶ್ರೀ and ಅವರ ಕೊರಿಯೋಗ್ರಾಫರ್ ಗಣೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ತನುಶ್ರೀ ಆ್ಯಂಡ್ ಅವರ ಕೊರಿಯೋಗ್ರಾಫರ್ ಗಣೇಶ್ ಅವರಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಪಯಣ, ನಿಮ್ಮ ಮುಂದಿನ ಕರಿಯರ್ ಇನ್ನೂ ಎತ್ತರಕ್ಕೆ ಹೋಗಲಿ. ಇನ್ನಷ್ಟು ಅದ್ಭುತವಾದಂತಹ ವೇದಿಕೆ ಡೆಫಿನೆಟ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ, ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ನಮ್ಮ ಕೊರಿಯೋಗ್ರಾಫರ್ಗಳ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ಗಳ ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ನಡೀತಾ ಇದೆ. ಸೊ ಇನ್ನು ಮುಂದೆ ಕೂಡ ನಡೆಯುತ್ತೆ. ಇವತ್ತಿನ ಎಪಿಸೋಡ್ ಏನಿದೆ ಅದು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಒಂದು ಅದ್ಭುತವಾದಂತಹ ನೃತ್ಯ ಪಟುಗಳ ಜೊತೆಗೆ ನಾವು ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.